ಗಣೇಶ ಹಬ್ಬದ ಸಂದರ್ಭದಲ್ಲಿ ಗಣೇಶನ ಮೂರ್ತಿಯ ಪಕ್ಕ ಒಂದು ಹುಂಡಿಯನ್ನಿಟ್ಟು ಅದರಲ್ಲಿ ಸಂಗ್ರಹವಾದ ಒಂದು ಹಣದಿಂದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪುಸ್ತಕದ ಮನೆಯನ್ನು ಅರ್ಪಿಸಿದ್ದಾರೆ ಉಡುಪಿಯ ತ್ರಿಷಾ ಕಾಲೇಜಿನ ವಿದ್ಯಾರ್ಥಿಗಳು. ಹಾಗಿದ್ರೆ ಏನಪ್ಪ ಈ ಸ್ಟೋರಿ? ಇಲ್ಲಿದೆ ನೋಡಿ ಡೀಟೇಲ್. ಇದು ಉಡುಪಿಯ ಕಟ್ಪಾಡಿಯಲ್ಲಿರುವಂತಹ ತ್ರಿಷಾ ಕಾಲೇಜು. ಇಲ್ಲಿನ ವಿದ್ಯಾರ್ಥಿಗಳು ಈ ಬಾರಿ ಗಣೇಶೋತ್ಸವವನ್ನು ಹಮ್ಮಿಕೊಂಡಿದ್ದರು. ಗಣೇಶನ ಹಬ್ಬದ ಸಂದರ್ಭದಲ್ಲಿ ಗಣೇಶನ ಮೂರ್ತಿಯ ಪಕ್ಕ ಒಂದು ಹುಂಡಿಯನ್ನು ಇಟ್ಟಿದ್ರು. ಅದರಲ್ಲಿ ಸಂಗ್ರಹವಾದ ಹಣದಿಂದ ಒಂದಷ್ಟು ಹೊಸ ಯೋಜನೆಗಳನ್ನು ರೂಪಿಸಿದ್ರು ವಿದ್ಯಾರ್ಥಿಗಳು. ಅದಕ್ಕಾಗಿ ಆ ಸಂಸ್ಥೆಯ ಪಕ್ಕ ಇರುವಂತಹ ಸರ್ಕಾರಿ ಪ್ರಾಥಮಿಕ ಶಾಲೆ ಏನಿದೆ ಅಲ್ಲಿ ಮಕ್ಕಳಿಗೆ ಲೈಬ್ರರಿ ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ಆ ಶಾಲೆಗೆ ತೆರಳಿ ಅಲ್ಲೊಂದು ಕೋಣೆಯನ್ನು ಸೆಲೆಕ್ಟ್ ಮಾಡ್ತಾರೆ. ಆ ಕೋಣೆಗೆ ಸ್ವತಃ ಮಕ್ಕಳೇ ತಮ್ಮ ಪರೀಕ್ಷೆ ಅವಧಿಯಲ್ಲೂ ಕೂಡ ಅಲ್ಲಿಗೆ ತೆರಳಿ ಆ ಕೋಣೆಗೆ ಸುಣ್ಣ ಬಣ್ಣ ಬಳಿತಾರೆ. ಕೋಣೆಯನ್ನು ಅತ್ಯಂತ ಸುಂದರವಾಗಿ ಅಚ್ಚುಕಟ್ಟಾಗಿ ರೂಪಿಸ್ತಾರೆ. ಜೊತೆಗೆ ಅಲ್ಲಿ ಒಂದು ಲೈಬ್ರರಿ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ. ಇದೆಲ್ಲವೂ ಈ ಒಂದು ತ್ರಿಷಾ ಕಾಲೇಜಿನ ಮಕ್ಕಳೇ ಮಾಡಿರುವಂಥದ್ದು. ಅದೇ ರೀತಿಯಾಗಿ ಗಣೇಶನ ಹಬ್ಬದ ಸಂದರ್ಭ ಇಟ್ಟಂಥ ಹುಂಡಿಯಲ್ಲಿ ಏನು ಹಣ ಸಂಗ್ರಹ ಆಗುತ್ತೆ ಅದರಿಂದ ಆ ಒಂದು ಲೈಬ್ರರಿ ಬೇಕಾದಂಥ ಪುಸ್ತಕವನ್ನು ಖರೀದಿಸ್ತಾರೆ. ಲೈಬ್ರರಿಗೆ ಏನೆಲ್ಲ ವ್ಯವಸ್ಥೆಗಳು ಬೇಕೋ ಅದನ್ನು ಮಾಡ್ತಾರೆ. ಅದರ ಜೊತೆಗೆ ಹೊಸದಾದಂಥ ಯೋಜನೆಯನ್ನು ಕೈಗೊಂಡಿದ್ದಾರೆ. ಪುಸ್ತಕ ಮನೆಗೊಂದು ನಿಮ್ಮ ಪುಸ್ತಕ ಅನ್ನುವಂಥ ಒಂದು ಟ್ಯಾಗ್ ಲೈನನ್ನು ಹಾಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಪುಸ್ತಕಗಳನ್ನು ಸಂಗ್ರಹಿಸ್ತಾ ಇದ್ದಾರೆ. ಈ ಮೂಲಕವಾಗಿ ಒಂದು ಕನ್ನಡ ಶಾಲೆಯ ಮಕ್ಕಳು ಒಂದು ಲೈಬ್ರರಿಯನ್ನು ಹೊಂದುವುದಕ್ಕೆ ಮತ್ತು ಆ ಒಂದು ಶಾಲೆಯಲ್ಲಿ ಲೈಬ್ರರಿ ಬರೋದಕ್ಕೆ ಈ ಒಂದು ವಿದ್ಯಾರ್ಥಿಗಳು ಅದ್ಭುತವಾದಂಥ ಕೆಲಸವನ್ನು ಮಾಡಿದ್ದಾರೆ. ಈ ಕೆಲಸ ಎಲ್ಲ ಕಡೆ ಮಾದರಿಯಾಗಿದೆ.
ಇದ್ದದಷ್ಟೇ. ತುಂಬ ಖುಷಿ ಆಗ್ತಿದೆ. ನಾನು ಸರ್ಕಾರಿ ಶಾಲೆಯಲ್ಲಿ ಓದಿಲ್ಲ ಅಂದ್ರೂ ಒಂದು ಸಣ್ಣದಾಗಿ ಏನಾದರೂ ಒಂದು ಕೆಲಸ ಮಾಡಿದ್ದೀವಿ. ಈ ಲೈಬ್ರರಿನ ಪೇಂಟ್ ಮಾಡಿಕೊಟ್ಟಿದ್ದೀವಿ. ಮಕ್ಕಳಿಗೆ ಇದೊಂದು ನೆನಪಿನ ಕಾಣಿಕೆಯನ್ನು ಕೊಟ್ಟಿದ್ದೀವಿ ಅಂತ ಹೇಳ್ಬೋದು. ನಾವು ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಹೊರಟದ್ದು. ಯಾಕೆಂತ ಹೇಳಿದ್ರೆ ಯುವ ಜನತೆ ಅಂತ ಆದ ಕಾರಣ ಏನಾದರೂ ಒಂದು ಹೊಸತು ಮಾಡಬೇಕು ಅಂತ. ಹಾಗಾಗಿ ಹೊಸತು ಮಾಡೋದು ಏನು ಅಂತ ನಮಗೆ ಯಾರಿಗೂ ಗೊತ್ತಿರಲಿಲ್ಲ. ಆಗ ಚೌತಿಯನ್ನು ಒಂದ್ಸಲ ಮಾಡಬೇಕು ಅಂತೇಳಿ ಒಂದಷ್ಟು ಹುಡುಗರೆಲ್ಲ ಯೋಚನೆ ಮಾಡಿದ್ರು ಚೌತಿಯನ್ನು ಮಾಡುವ ಅಂತ. ಚೌತಿ ಮಾಡೋದು ಒಂದು ಕೆಲಸ, ಎಲ್ಲರೂ ಮಾಡೇ ಮಾಡ್ತಾರೆ, ಪ್ರತಿ ಊರುಗಳಲ್ಲೂ ಚೌತಿ ಆಗುತ್ತೆ. ಅದರಿಂದ ಬೇರೆ ಏನು ಮಾಡ್ತೇವೆ ಅಂತ ಬೇಕಿತ್ತು. ಬೇರೇನು ಮಾಡೋದು ಮಾಡಬೇಕು ಅನ್ನೋ ಕಾರಣಕ್ಕೆ ಇದ್ದದ್ದೇ ಒಂದು ಹುಂಡಿ ಇಟ್ಟಿದ್ವಿ. ಅದರಿಂದ ಏನಾಗುತ್ತೆ ಅಂತ ಯಾರಿಗೂ ಯೋಚನೆ ಇರಲಿಲ್ಲ. ಈ ಥರದ್ದೊಂದು ಕೆಲಸ ಆಗುತ್ತೆ ಅಂತ ಯೋಚನೆ ಇರಲಿಲ್ಲ. ಆದರೆ ಆಗೋದೇನಾದರೂ ಆಗಲಿ ಅನ್ನೋ ಕಾರಣಕ್ಕೆ ನಾವು ಆ ಕೆಲಸವನ್ನು ಮಾಡಿದ್ವಿ. ಆ ಕೆಲಸವನ್ನು ಮಾಡ್ತಾ ಹೋದ್ವಿ. ಮಾಡ್ತಾ ಹೋದಾಗೆ ಒಂದಷ್ಟು ಹಣ ಸಂಗ್ರಹ ಆಯಿತು. ಹಣ ಸಂಗ್ರಹ ಆದ್ರಿಂದ ಏನು ಮಾಡಬೇಕು ಅಂತ ಗೊತ್ತಾದಾಗ ಈ ಲೈಬ್ರರಿ ಅನ್ನೋದನ್ನು ಮಾಡಿದ್ರೆ ತುಂಬ ಯೂಸ್ ಆಗ್ಬೋದು ಅಂತ ಅನಿಸ್ತು. ಯಾಕೆಂತ ಹೇಳಿದ್ರೆ ಎಲ್ಲರೂ ಓದಬೇಕಲ್ವಾ, ಏನಾದರೂ ಓದಿದ್ರೆ ಮಾತ್ರ ಏನಾದರೂ ಹೊಸತನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಓದುವಿಕೆಗೆ ಸಂಬಂಧಪಟ್ಟದ ಕೆಲಸ ಮಾಡುವ ಅಂತ ಹೇಳಿದಾಗ ಜೊತೆಯಾದವರು ನನ್ನ ವಿದ್ಯಾರ್ಥಿಗಳು. ಆ ವಿದ್ಯಾರ್ಥಿಗಳು ಇದ್ದಿದ್ದರಿಂದಲೇ ಈ ಎಲ್ಲ ಕೆಲಸಗಳು ಸಾಧ್ಯ ಆಯಿತು. ಇಲ್ಲದಿದ್ದರೆ ಯೋಚನೆಗಳನ್ನು 1000 ಜನ ಮಾಡ್ತಾರೆ, ಆದರೆ ಯೋಚನೆಗಳನ್ನು ಅಂದರೆ ಮುಂದುವರಿಸಬೇಕು ಅಂತಿದ್ದರೆ ಅದಕ್ಕೆ ಜೊತೆಗೆ ನಿಲ್ಲೋರು ಬೇಕು. ಹಾಗೆ ಜೊತೆಗೆ ನಿಂತವರು ನನ್ನ ವಿದ್ಯಾರ್ಥಿಗಳು. ಹಾಗೆ ನಿಂತಿದ್ರಿಂದ ದಿನಕ್ಕೊಂದು ನಮಗೆ ಯಾರಿಗೂ ಹಿಂಗೆಲ್ಲ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಒಂದೊಂದೇ ಕೆಲಸವನ್ನು ಮಾಡ್ತಾ ಈ ಥರದ ಕೆಲಸಗಳೆಲ್ಲ ಆಗಲಿಕ್ಕೆ ಆರಂಭ ಆಯಿತು. ಒಬ್ಬರು ಯಾರೋ ವರ್ಲಿ ಆರ್ಟ್ಸ್ ಬಿಡಿಸಿದ್ರು, ಒಬ್ಬರು ಯಾರೋ ಅಕ್ಷರಗಳನ್ನು ಬಿಡಿಸಿದ್ರು, ಇನ್ಯಾರೋ ಡೆಕೋರೇಷನ್ ಮಾಡಿದ್ರು, ಪೇಂಟ್ ಮಾಡಿದ್ರು, ಕ್ಲೀನ್ ಮಾಡಿದ್ರು. ಹೀಗೆ ಒಂದೊಂದೇ ಕೆಲಸಗಳಾಗ್ತಾ ಹೋಯಿತು. ಇದು SVS ಒಂದು ಕನ್ನಡ ಪ್ರಾಥಮಿಕ ಶಾಲೆ ಏನಿದೆ, ಸರ್ಕಾರಿ ಶಾಲೆ, ಇದಕ್ಕೆ ತ್ರಿಷಾ ಸಂಸ್ಥೆಯವರು ಮಾಡಿದಂಥ ವಿಶೇಷ ಒಂದು ಕೊಡುಗೆ ಅಂತಲೇ ಹೇಳ್ಬೋದು. ಜೊತೆಗೆ ಊಹಿಸೋದಕ್ಕೂ ಸಾಧ್ಯ ಇಲ್ಲ, ಗಣೇಶನ ಹಬ್ಬ ಮಾಡೋ ಟೈಮಲ್ಲಿ ಒಂದು ಹುಂಡಿಯನ್ನು ಇಡ್ತಾರೆ, ಅದರಲ್ಲಿ ಕಲೆಕ್ಷನ್ ಆಗಿದೆ, ಏನು ಅಮೌಂಟ್ ಇರುತ್ತೆ, ಅದನ್ನೆಲ್ಲ ಒಟ್ಟಾಗಿ ಸೇರಿಸ್ಕೊಂಡು ಒಂದು ಸರ್ಕಾರಿ ಶಾಲೆಗೆ ಒಂದು ಒಳ್ಳೆಯ ಲೈಬ್ರರಿಯನ್ನು ಮಾಡುವಂಥ ವಿಶೇಷ ಒಂದು ಯೋಜನೆಯನ್ನು ಹಾಕ್ಕೊಳ್ತಾರೆ. ಇದರ ಜೊತೆಗೆ ಇಡೀ ವಿದ್ಯಾರ್ಥಿಗಳೇ ಮುಂಚೂಣಿಯಲ್ಲಿ ನಿಂತು ಕೆಲಸವನ್ನು ಮಾಡ್ತಾರೆ. ಒಂದಷ್ಟು ಅಸ್ತವ್ಯಸ್ತವಾಗಿರುವಂಥ ಕೋಣೆಯನ್ನು ಸ್ವಸ್ಥ ಮಾಡಿಬಿಟ್ಟು ಒಂದಷ್ಟು ಪೇಂಟಿಂಗನ್ನು ಮಾಡಿ ಅದ್ರ ಜೊತೆಗೆ ಎಲ್ಲ ಕಪಾಟುಗಳಲ್ಲಿ ಸಿದ್ಧಪಟ್ಕೊಂಡು ಅದರಲ್ಲಿ ಒಂದಷ್ಟು ಪುಸ್ತಕಗಳನ್ನು ಸೇರಿಸಿ ಮಕ್ಕಳಿಂದನೇ ಉದ್ಘಾಟನಾ ಸಂದರ್ಭದಲ್ಲಿ ಕಥೆಯನ್ನು ಓದಿಸಿ, ಹಾಡನ್ನು ಹಾಡಿಸಿ, ಜೊತೆಗೆ ಅದ್ಭುತವಾದಂಥ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷೀಭೂತರಾಗಿದ್ದಾರೆ ತ್ರಿಷಾ ಸಂಸ್ಥೆ ವಿದ್ಯಾರ್ಥಿಗಳು. ಈ ಒಂದು ಕಾರ್ಯಕ್ರಮ ಬಹುಶಃ ಕನ್ನಡ ಉಳಿಸಿ ಅಂತ ಮೈಕದಲ್ಲಿ ಸ್ಟೇಜಲ್ಲಿ ಬೊಬ್ಬೆ ಹೊಡೆಯುವಂಥ ಅದೆಷ್ಟೋ ಜನರಿಗೆ ಒಂದು ಮಾದರಿ ಆಗಬೇಕು, ಪಾಠ ಆಗಬೇಕು. ಜೊತೆಗೆ ನಾವು ಕನ್ನಡನ ಉಳಿಸಿದ್ದೀವಿ ಅಂದ್ಕೊಂಡು ನಮ್ಮ ಮನೆ ಮಕ್ಕಳನ್ನೇ ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸ್ತಾ ಇರುವಂಥ ಈ ಕಾಲದಲ್ಲಿ ಇವತ್ತು ಇಂಗ್ಲೀಷ್ ಮೀಡಿಯಮಲ್ಲಿ ಕಲಿತವರು ಕನ್ನಡ ಮೀಡಿಯಂ ಬಂದ್ಕೊಂಡು ಲೈಬ್ರರಿ ಮಾಡ್ತಾ ಇದ್ದಾರೆ ಅನ್ನೋದು ನಿಜವಾಗ್ಲೂ ಸಾಧನೆ. ಅದಕ್ಕೋಸ್ಕರ ತ್ರಿಷಾ ಸಂಸ್ಥೆ ವಿದ್ಯಾರ್ಥಿಗಳಿಗೆ ವಿಶೇಷ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಕ್ಯಾಮರಾಮ್ಯಾನ್ ಧನುಷ್ ಜೊತೆ ನಾಗರಾಜ್ ಬರ್ಕಾಡಿ, ಸ್ಪಂದನ TV, ಉಡುಪಿ.